ಕಾಸ್ಟಲ್ವುಡ್ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಸ್ವರಾಜ್ ಶೆಟ್ಟಿ ನೂತನ ಶೈಲಿಯ ಚಿತ್ರವನ್ನ ಪ್ರೇಕ್ಷಕರಿಗೆ ನೀಡಲು ಸಕಲ ಸಿದ್ಧತೆಯನ್ನ ಮಾಡುತ್ತಿದ್ದಾರೆ. ಹೌದು, ತುಳು ಚಿತ್ರರಂಗದಲ್ಲಿ ಹಿಂದೆಂದೂ ಮೂಡಿಬರದ ಹೊಸ ದೇಕೆಯ ಚಿತ್ರವೊಂದು ಸದ್ದಿಲ್ಲದೆ ಸುದ್ದಿಯಾಗುತ್ತಿದೆ. ಸ್ವರಾಜ್ ಶೆಟ್ಟಿ ರಚಿಸಿ ನಿರ್ದೇಶಿಸಿ ನಟಿಸಿರುವ ಚಿತ್ರ ನೆತ್ತೆರೆಕೆರೆ. ಇದರ ಟೀಸರ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಅನುಗ್ರಹ ಬ್ಯಾನರ್ ಅಡಿಯಲ್ಲಿ ಮೂಡಿಬರಲಿರುವ ಈ ಚಿತ್ರಕ್ಕೆ ಸಂತೋಷ್ ಶೆಟ್ಟಿ ಕುಂಬಳೆ ಬಂಡವಾಳ ಹೂಡಿದ್ದಾರೆ. ಚಿತ್ರಕ್ಕೆ ವಿನೋದ್ ರಾಜ್ ಕೋಕಿಲ ಸಂಗೀತ ಹಾಗೂ ಹಿನ್ನೆಲೆ ಸಂಗೀತವನ್ನ ನೀಡಿದ್ದಾರೆ. ಸದ್ಯ ಟೀಸರ್ ಬಿಡುಗಡೆಯ ಬಳಿಕ ಎಲ್ಲರಲ್ಲೂ ಕುತೂಹಲವನ್ನ ಕೆರಳಿಸಿದೆ. ಸದ್ಯದಲ್ಲೇ ತೆರೆ ಕಾಣಲಿದೆ ಎಂದು ಚಿತ್ರತಂಡ ತಿಳಿಸಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.